ಕೇಂದ್ರ ಬಂದರು ಹಡಗು ಮತ್ತು ಜಲಸಾರಿಗೆ ಸಚಿವ ಹಾಗೂ ಆಯುಷ್ ಖಾತೆ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಇಂದು ನವಮಂಗಳೂರು ಬಂದರು ಟ್ರಸ್ಟ್ಗೆ ಭೇಟಿ ನೀಡಿ ವಿವಿಧ ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಿದರು. ಬಂದರು ಹಡಗು ಮತ್ತು ಜಲಸಾರಿಗೆ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಉಪಸ್ಥಿತರಿದ್ದರು. ಪ್ರಮುಖವಾಗಿ ಯುಎಸ್ ಮಲ್ಯ ಗೇಟ್ನ ನವೀಕರಣ ಕಾಮಗಾರಿಗೆ ಶಿಲಾನ್ಯಾಸ, ಬಂದರಿನಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣದ ಶಿಲಾನ್ಯಾಸ ಮತ್ತು ಬಂದರಿನಲ್ಲಿ ವ್ಯಾಪಾರ ಅಭಿವೃದ್ಧಿ ಕೇಂದ್ರದ ಕಟ್ಟಡವನ್ನ ಸಚಿವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಬಂದರಿನ ಕಾರ್ಯಕ್ಷಮತೆಯನ್ನ ಪರಾಮರ್ಶಿಸಿದರು. ಎನ್ಎಂಪಿಟಿ ಅಧ್ಯಕ್ಷ ಡಾಕ್ಟರ್ ಎವಿ ರಮಣ್ ಬಂದರಿನ ಉತ್ಪಾದಕತೆಯನ್ನ ಹೆಚ್ಚಿಸುವಂತಹ ಮೂಲಭೂತ ಸೌಕರ್ಯ ಯೋಜನೆಗಳು ಮತ್ತು ಇತರ ಪ್ರಸ್ತಾವನೆಗಳ ಕುರಿತಂತೆ ವಿವರಿಸಿದರು. ಸಚಿವರ ಈ ಭೇಟಿ 2021ರ ಜುಲೈನಲ್ಲಿ ಹೊಸ ಖಾತೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಾಗಿನಿಂದ ದೇಶದ ಎಲ್ಲಾ ಪ್ರಮುಖ ಬಂದರುಗಳಿಗೆ ನೀಡ್ತಾ ಇರುವಂತಹ ಸರಣಿ ಭೇಟಿಗಳ ಭಾಗವಾಗಿತ್ತು. ಭೇಟಿಯ ವೇಳೆ ಶ್ರೀ ಸೋನೋವಾಲ್ ಬಂದರಿನಲ್ಲಿನ ಅಭಿವೃದ್ಧಿ ಕಾರ್ಯಗಳ ಮೇಲೆ ಪಕ್ಷಿ ನೋಟ ಬೀರಿ ಬಂದರಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ನಂತರ ಅವರು ಬಂದರು ಆಡಳಿತದೊಂದಿಗೆ ಸಭೆ ನಡೆಸಿದರು ಮತ್ತು ಬಂದರಿನ ಕಾರ್ಯಕ್ಷಮತೆ ಮತ್ತು ಅದರ ಭವಿಷ್ಯದ ವಿಸ್ತರಣೆ ಕಾರ್ಯಕ್ರಮಗಳನ್ನು ಪರಿಶೀಲಿಸಿದರು. ಇನ್ನು ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್, ಎನ್ಎಂಪಿಟಿ ಉಪಾಧ್ಯಕ್ಷ ಕೆಜಿ ನಾಥ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಸಚಿವರು ಬಂದರಿನಲ್ಲಿ ಕಾರ್ಯವಿಧಾನಗಳನ್ನು ಮತ್ತಷ್ಟು ಸುವ್ಯವಸ್ಥೆಗೊಳಿಸುವ ಮೂಲಕ ಮತ್ತಷ್ಟು ಸುಗಮ ವಹಿವಾಟುಗಳ ಬಗ್ಗೆ ಭರವಸೆ ನೀಡಿದರು. ಸುಗಮ ವ್ಯಾಪಾರವನ್ನು ಉತ್ತೇಜಿಸುವುದಾಗಿ ಭರವಸೆಯನ್ನ ನೀಡಿದರು. Public sector increases their capacity. We will not be structured on exactly level we will do so that no congestion. That's what we There will be no handshaking. As possible, we will try to maintain a social distancing. The mayor of Human Corporation, Shri Shetty, and also भारत को दुनिया के सर्वश्रेष्ठ राष्ट्र के हिसाब से वो खड़ा करने के लिए जो लक्ष्य तय किए हैं, इस लक्ष्य पर हमें पहुंचने के लिए टीम इंडिया को सुबह शाम दिन रात मेहनत करना होगा और कन्याकुमारी से कश्मीर तक, अरुणाचल प्रदेश से गुजरात तक, हमारी इस हिंदुस्तान में बसे हुए हर भारतीय नागरिक को इस सिलसिले में मुझे लगता है कि निष्ठा से प्रतिबद्ध होकर मेहनत करना होगा, क्योंकि हमारे देश के अंदर जो संपदा, संभावना और शक्ति बसा हुआ है, इसको उजागर करने के लिए अगले दिनों में अगर हम सब एक साथ जोड़ जाए, एक भारत श्रेष्ठ भारत, मुझे लगता है कि हमारा शक्ति के पास दुनिया का कोई भी शक्ति टिक नहीं सकती। इसलिए इसी उम्मीद के साथ और इसी आत्मविश्वास के साथ मुझे लगता है कि हम माननीय प्रधानमंत्री नरेंद्र मोदी जी का नेतृत्व में अगले दिनों में देश को आगे बढ़ाने का काम करना होगा. ಜಗತ್ತಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ದೇಶ ಇದ್ರು ಭಾರತ. ಅದನ್ನು ಬಹಳ ಸುಂದರವಾಗಿ ರಮಣ ಅವರು ಹೇಳಿದರು. ಜಗತ್ತಿನಲ್ಲಿ ವಿದ್ಯಾಭ್ಯಾಸಗಳಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ 2 ವಿಶ್ವವಿದ್ಯಾಲಯಗಳಿದ್ದು, ತಕ್ಷಶಿಲಾ, ನಲಂದ.
ಇವತ್ತಿನ ಏನು ಜಗತ್ತಿಗೆ ಗಣಿತಶಾಸ್ತ್ರದಲ್ಲಿ ಶೂನ್ಯವನ್ನು ಕೊಟ್ಟಿರ್ತಕ್ಕಂಥ ದೇಶ ಭಾರತ, ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನದ ಪರಿಕಲ್ಪನೆಗಳನ್ನು ಕೊಟ್ಟ ದೇಶ ಭಾರತ, ಅದ್ಭುತವಾಗಿರ್ತಕ್ಕಂಥ ದೇಶ ಭಾರತ. ಹಾಗಾಗಿ ಭಾರತ ಇನ್ನೊಂದು ವಿಶೇಷತೆಯನ್ನು ಕಾಣಬೇಕು. ಈ ದೇಶದ ಮೇಲೆ 1000 ವರ್ಷಗಳ ಕಾಲ ಆಕ್ರಮಣ ಆಗಿದೆ. ಆದರೆ ಇನ್ನೊಂದು ದೇಶದ ಮೇಲೆ ಆಕ್ರಮಣ, ಮತಧರ್ಮಗಳ ಮೇಲೆ ಆಕ್ರಮಣ ಮಾಡದೇ ಇರುವ ಯಾವುದಾದ್ರೂ ನೆಲೆ ಇದ್ದರೆ ಅದು ಭಾರತ. ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ರಾಷ್ಟ್ರ ಭಾರತ. ಬಾಕೆಲ್ಲ ದೇಶಗಳಿಗೆ ನಾವು ವಿಜ್ಞಾನವನ್ನು ಕೊಟ್ಟಿದ್ದೇವೆ, ಆಧ್ಯಾತ್ಮವನ್ನು ಕೊಟ್ಟಿದ್ದೇವೆ, ಸಂಸ್ಕೃತಿಯನ್ನು ಕೊಟ್ಟಿದ್ದೇವೆ, ಪರಂಪರೆಗಳನ್ನು ಕೊಟ್ಟಿರ್ತಕ್ಕಂಥ ದೇಶವು ಭಾರತ. ಜಗತ್ತಿಗೆ ಬದುಕನ್ನು ಕಳಿಸಿಕೊಟ್ಟಿರ್ತಕ್ಕಂಥ ದೇಶ ಇದ್ದರೆ ಭಾರತ. ಹಾಗಾಗಿ ಆಧ್ಯಾತ್ಮದಲ್ಲಿ, ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ, ವೇದದ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ದೇಶ ಭಾರತ. ಆಕ್ರಮಣಗಳನ್ನು ಮಾಡದೇ ಇರತಕ್ಕಂಥ ದೇಶವು ಭಾರತ. ಸ್ವಾತಂತ್ರ್ಯ ಅವರೆಲ್ಲರ ಹೋರಾಟಕ್ಕೆ ಆಕ್ರಮಣಗಳ ನಂತರ ನಮ್ಮ ಕೈಗೆ ಸಿಕ್ಕಿತು. 75 ವರ್ಷಗಳ ಸುದೀರ್ಘಾವಧಿಯಲ್ಲಿ ರಾಷ್ಟ್ರ ಮುನ್ನಡೀತಾ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ದೇಶ ಮಾಡ್ತಾ ಇದೆ. ನರೇಂದ್ರ ಮೋದಿಯವರ ಆಡಳಿತದಲ್ಲೇ ಸ್ವಾತಂತ್ರ್ಯದ 75 ವರ್ಷಗಳನ್ನು ಬಂದಿದೆ. ಈ ಕಾಲಘಟ್ಟದಲ್ಲಿ 16 ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ರಾಷ್ಟ್ರದಲ್ಲಿ 3 ಪರಿವರ್ತನೆಗಳನ್ನು ನಾವು ಕಾಣಬೇಕು. ಒಂದನೇದು ರಾಷ್ಟ್ರಭಕ್ತಿಯ ಜಾಗೃತಿ ನರೇಂದ್ರ ಮೋದಿಯವರ ಆಧಾರದಲ್ಲಿ ಆಗಿದೆ, ಪರಿಕಲ್ಪನೆಯಲ್ಲಿ ಆಗಿದೆ. ಎರಡನೇದು ದೇಶ ಸ್ವಾಭಿಮಾನ ಭಾರತದ ನಿರ್ಮಾಣ ಆಗಿದೆ. ಜಗತ್ತು ಇವತ್ತು ಭಾರತ ಕಡೆಗೆ ನೋಡುವ ಪರಿಸ್ಥಿತಿಗೆ ಎದ್ದು ನಿಂತಿದೆ. ಜಗತ್ತಿನ ಜನ ಭಾರತವನ್ನು ಗುರುತಿಸ್ತಾರೆ. ಮೂರನೇದು ಅಭಿವೃದ್ಧಿಯ ಪಥದಲ್ಲಿ ವೇಗವನ್ನು ಪಡೆದಿದೆ. ಜಗತ್ತಿನಲ್ಲಿ 16 ಕಾರ್ಯಗಳು, ಭಾರತದಲ್ಲಿ 16 ಕಾರ್ಯಗಳನ್ನು ವೇಗ ಪಡ್ಕೊಂಡಿದ್ದನ್ನು ಕಂಡಿದ್ದೇವೆ. Now coming to Azadi Ka Amrit Mahotsav, our great beloved Prime Minister, the most popular Prime Minister, who is revered not only in India but across the globe. He has realized the fact that the younger generations are not much aware of the sacrifice made by the earlier generation Deshbhakt. They are not appreciating what is happening. To make them realize, these 5 pillars of Azadi Ka Amrit Mahotsav was started. Exactly 72 weeks before August 15, 2023, on the month of March, 12th February, the most beloved Prime Minister of globe, Mr. Narendra Bhai Modi, has started Dandi March from Sabarmati. He has kick-started the thing. And the goal now is the younger generation, we should make them aware what the great sacrifice done by the people and what we are going to do to achieve the future. By 2047, what should be the India? All these things have to be inbuilt, integrated into this.